ಕೇಂದ್ರ ಸರ್ಕಾರದ ಆಯುಷ್ ಇಲಾಖೆಯಿಂದ ಪ್ರಮಾಣೀಕೃತ ಹೊಂದಿರುವಂತಹ ಕೊರೋನಾ ರೋಗದ ವಿರುದ್ಧ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಆಯುಷ್ ಔಷಧಿ ಆಯುಷ್ ಕ್ವಾತ್ ಮಂಗಳೂರಿನಲ್ಲಿ ಇದೀಗ ಜನರ ಬಳಕೆಗೆ ಬಿಡುಗಡೆಗೊಂಡಿದೆ. ಮಂಗಳೂರಿನ ಕೊಡೇಲ್ಬೈಲ್ ಸಮೀಪದ ಅಟಲ್ ಸೇವಾ ಕೇಂದ್ರದಲ್ಲಿ ಸಂಸದರು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು ಆಯುಷ್ ಕ್ವಾತ್ ಬಿಡುಗಡೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ಆಯುಷ್ ಇಲಾಖೆಯಿಂದ ಪ್ರಮಾಣೀಕೃತಗೊಂಡಿರುವ ಈ ಆಯುರ್ವೇದ ಔಷಧಿ ಆಯುಷ್ ಕ್ವಾತ್ ಜನರ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿ ಕೋವಿಡ್-19 ವಿರುದ್ಧ ದೇಹವನ್ನ ಅಣಿಗೊಳಿಸುತ್ತದೆ. ಭಾರತ ಮಾತ್ರವಲ್ಲ, ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳು ಆಯುರ್ವೇದ ಔಷಧಿಗಳ ಮಹತ್ವವನ್ನ ಅರಿತಿವೆ. ಎಸ್ಟಿಪಿ ಮತ್ತು ಆಯುರ್ವಿವೇಕ್ ಸಂಸ್ಥೆ ಹೊರತಂದಿರುವ ಈ ಔಷಧ ಬಳಕೆಯಿಂದ ಈಗ ನಮ್ಮ ಮುಂದಿರುವ ಭಯಾನಕ ರೋಗವನ್ನು ಹಿಮ್ಮೆಟ್ಟಿಸುವ ರೋಗ ನಿರೋಧಕ ಶಕ್ತಿ ದೇಹದಲ್ಲಿ ಹೆಚ್ಚಾಗಲಿ, ಜನರು ಇದರ ಸದುಪಯೋಗವನ್ನ ಮಾಡಿಕೊಳ್ಳಲಿ ಎಂದು ಹೇಳಿದರು. ಪ್ರತಿಯೊಬ್ಬನು ಈ ಆಯುಷ್ ಕ್ವಾತ್ ಅನ್ನು ತಗೊಂಡು ಕೋವಿಡ್ನ ವಿರುದ್ಧವಾಗಿರ್ತಕ್ಕಂಥ ಹೋರಾಟದಲ್ಲಿ ತಮ್ಮ ಎಚ್ಚರಿಕೆಯನ್ನು ತಗೊಳ್ಳೋದಕ್ಕೆ ಅವಶ್ಯಕತೆ ಆಗುತ್ತೆ ಹೇಳುವಂಥ ನನ್ನ ನಂಬಿಕೆ. ಹಾಗಾಗಿ ಇವತ್ತು ಆಯುಷ್ ಕ್ವಾತ್ ಅನ್ನು ಲೋಕಾರ್ಪಣೆ ಮಾಡಿದ್ದೇವೆ, ನಾನು ಮತ್ತು ಶಾಸಕರಾಗಿದ್ದೇವೆ. ಇದರ ಮುಖಾಂತರವಾಗಿ ವ್ಯಕ್ತಿಗಳಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಲಿ, ಇದರ ಮುಖಾಂತರವಾಗಿ ಒಂದಷ್ಟು ಕೋವಿಡ್ನ ನಿಯಂತ್ರಣಗಳಾಗಲಿ. ಔಷಧಿ ತಯಾರಿಸಿದ ಎಸ್ಟಿಪಿ ರೆಮಿಡೀಸ್ ಮತ್ತು ರಿಸರ್ಚ್ ಸೆಂಟರ್ ಇದರ ಪ್ರವರ್ತಕರಾದ ಡಾಕ್ಟರ್ ಹರಿಕೃಷ್ಣ ಪಾಣಾಚಿ ಅವರು ಮಾತನಾಡಿ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವ ತುಳಸಿ, ಶುಂಠಿ, ದಾಲ್ಚೀನಿ, ಕರಿಮೆಣಸು ಮಿಶ್ರಿತ ಆಯುಷ್ ಕ್ವಾತ್ ಕಷಾಯದ ಸೇವನೆಯ ಪರಿಣಾಮವನ್ನ ಉದಾಹರಣೆಯೊಂದಿಗೆ ವಿವರಿಸಿದರು. ಕ್ವಾರಂಟೈನ್ಗೊಂಡಿದ್ದ ಸುಮಾರು 6,000 ಮಂದಿಗೆ ಆಯುಷ್ ಇಲಾಖೆಯ ವತಿಯಿಂದ ಈ ಕಷಾಯವನ್ನ ಸೇವಿಸಲು ನೀಡಲಾಯಿತು. ಅದರಲ್ಲಿ ಅನೇಕ ಮಂದಿಗೆ ಕೋವಿಡ್-19 ವೈರಾಣು ಇರುವುದು ಪ್ರಾರಂಭಿಕ ಹಂತದಲ್ಲಿ ಪತ್ತೆಯಾಗಿತ್ತು. ಆದರೆ ಈ ಕಷಾಯದ ನಿರ್ದಿಷ್ಟ ಸೇವನೆಯಿಂದ ಹಲವಾರು ರೋಗಿಗಳು ಗುಣಮುಖರಾಗಿದ್ದಾರೆ ಎಂದು ಹೇಳಿದರು. ಭಾರತ ಸರ್ಕಾರದ ಮಿನಿಸ್ಟರ್ ವಾಯ್ಸ್ ಅವರು ಒಂದಷ್ಟು 6,000 ಜನರನ್ನು ಕ್ವಾರಂಟೈನ್ ಕೊಟ್ಟಿರುವ ಸಮಯದಲ್ಲಿ ಅವರಿಗೆ ಈ ಔಷಧಿಯನ್ನು ಕೊಟ್ಟಿದ್ದರು. ದಿನಕ್ಕೆ 2 ಸಲ ಇದರ ಕಷಾಯ ಮಾಡಿ ಕುಡಿಯಲಿಕ್ಕೆ ಕೊಟ್ಟಿದ್ದರು. ಒಂದು 10 ದಿನ ಆಗೋ ಅವರು ಟೆಸ್ಟ್ ಮಾಡಿ ಒಂದಷ್ಟು ಜನರಿಗೆ ಅದರಲ್ಲಿ ಕೋವಿಡ್ ಪಾಸಿಟಿವ್ ಬಂತು. ಇದು ಕೋರ್ಸ್ ಇನ್ನೂ ಒಂದು 30 ದಿನ ಕಂಟಿನ್ಯೂ ಮಾಡಿದ ನಂತರ ಆ ವ್ಯಕ್ತಿಯನ್ನು ಪರೀಕ್ಷೆ ಮಾಡುವಾಗ ಕೋವಿಡ್ ನೆಗೆಟಿವ್ ಬಂತು. ಆದ ಕಾರಣ ಈ ಔಷಧಿಯನ್ನು ಕುಡಿದರೆ ಯಾರಿಗೆ ಕೋವಿಡ್ ಅವರ ಶರೀರದೆಯೋ ಅದನ್ನು ಹೋಗಲಾಡಿಸುವಂತಹ ಗುಣ ಈ ಔಷಧಿ ಎಂಬುದಾಗಿ ಪ್ರೂವಾಗಿದೆ. ಆಯುಷ್ ಕ್ವಾತ್ ಬಿಡುಗಡೆಗೊಳಿಸಿ ಮಾತನಾಡಿದ ಮಂಗಳೂರು ನಗರ ದಕ್ಷಿಣ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು, ಎಸ್ಟಿಪಿ ಮತ್ತು ನಾಡಿನ ಪ್ರಖ್ಯಾತ ಆಯುರ್ವೇದ ಉತ್ಪನ್ನಗಳ ಮಳಿಗೆ ಆಯುರ್ವಿವೇಕ್ ಇದನ್ನ ರಾಜ್ಯ ಹೊರ ರಾಜ್ಯಗಳಿಗೂ ಪೂರೈಸಿ ಜನರ ಜೀವನದ ಜೊತೆ ಆಟವಾಡುತ್ತಿರುವ ಕೋವಿಡ್-19 ಮಹಾಮಾರಿಯನ್ನ ಹೊಡೆದೋಡಿಸಲು ಈ ಕಷಾಯ ಪೂರಕವಾಗಿ ಕೆಲಸ ಮಾಡಲಿ ಎಂದು ಹಾರೈಸಿದರು. ರಾಜ್ಯದಲ್ಲಿ ಮತ್ತು ಇಡೀ ಜಿಲ್ಲೆಯಲ್ಲಿ ಕೋವಿಡ್ ಅನ್ನು ನಿಯಂತ್ರಿಸುವಂತ ದೃಷ್ಟಿಯಲ್ಲಿ ಬಹಳ ಒಳ್ಳೆಯ ಕಾರ್ಯವನ್ನು ಮಾಡುವಂಥ ದೃಷ್ಟಿಯಲ್ಲಿ ಆಯುಷ್ ಕ್ವಾತ್ ಮೂಡಿ ಬರಲಿ, ಅದು ಕೂಡ ಜನರು ಹೆಚ್ಚಿನ ರೀತಿಯಲ್ಲಿ ಅದನ್ನು ಸ್ವೀಕರಿಸಿ ರೋಗ ನಿರೋಧಕ ಶಕ್ತಿ ಅವರಿಂದ ಆ ಒಂದು ರೋಗ ಬರದ ರೀತಿಯಲ್ಲಿ ಅವರಿಗೆ ಪೂರ್ಣ ರೀತಿಯ ಶಕ್ತಿ ಮತ್ತಿನಿಂದ ದೊರೆಯಲಿ ಅಂತ ಹೇಳುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹಾರೈಸ್ತಾ. ಈ ಸಂದರ್ಭ ವಿವೇಕ್ ಟ್ರೇಡರ್ಸ್ ಇದರ ಮಾಲೀಕರಾದ ಮಂಗಲ್ಪಾಡಿ ನರೇಶ್ ಶೆಣಿ, ಆರ್ ಕಿರಣ್ ಶೆಣಿ ಉಪಸ್ಥಿತರಿದ್ದರು. ಶರಸಾಲ್ಯಾನ್ ವಿ4 ನ್ಯೂಸ್ 7 ಮಂಗಳೂರು.